ಹಾಯ್, ವೆಲ್ಕಮ್ ಬ್ಯಾಕ್. ಏನೋ ಒಂದು ನೋಟಿಫಿಕೇಶನ್ ಬಂತು, ಅದನ್ನು ಓದ್ತಾ ಇದ್ದೇನೆ. ಮ್ಯಾನೇಜ್ ಮೆಸೇಜ್ ಹೆಲ್ಪ್ ಫಾರ್ ಆ್ಯಡ್ ಮಾಡ್ರೇಟರ್ಸ್ ಟು ಯುವರ್ ಚಾನಲ್. ಎಂತ ಗೊತ್ತಿಲ್ಲ, ಎಂಥದ್ದು ಬಂತು. ನಿಮಗೆಲ್ಲ ಮಳೆ ಬಂತ ಅಂತ. ಸೊ ನಿಮಗೆಲ್ಲ ನೋಟಿಫಿಕೇಶನ್ ಬರೋ ಲೇಟ್ ಆಗ್ಬೋದು. ಸೊ ನೀವು ಬರೋ ಜಾಯ್ನ್ ಆಗೋದು ಕೂಡ ಲೇಟ್ ಆಗ್ಬೋದು. ಬಟ್ ನಾನು ಬೇಗ ಏನು ಮಾಡ್ತಿದ್ದೇನೆ ಲೈವನ್ನು. ಸೊ ಲೈವ್ಗೆ ಬಂದ ರೀಸನ್ ಎಂತಂದು ಹೇಳಿದರೆ, ತುಂಬ ದಿನಗಳ ನಂತರ ತೋಟಕ್ಕೆ ಬಂದಿದ್ದೇನೆ. ಸೊ ಹಾಗಾಗಿ ಸ್ವಲ್ಪ ಫುಲ್ ನೆಟ್ವರ್ಕ್ ಇತ್ತಾ, ಹಾಗಾಗಿ ಲೈವ್ಗೆ ಬಂದೆ. ಯಾರೆಲ್ಲ ಬಂದಿದ್ದೀರಾ ಜಸ್ಟ್ ಒಂದು ಹಾಯ್ ಹಾಕಿ, ಗೊತ್ತಾಗ್ತಿಲ್ಲ. ಎಸ್ NS ಕ್ರಿಯೇಷನ್, ಹಲೋ, ಹೇಗಿದ್ದೀರಾ? ರೀ ಎಲ್ಲ ತೋಟದೆಲ್ಲ ಕೆಲಸ ಆಗ್ತಾ ಉಂಟು ನೋಡಿ. ನನ್ನ ಗಂಡ ಇದ್ದಾರೆ, ನಾನು ನಿಮ್ಮದು ತೋರಿಸ್ಲಿಕ್ಕಿತ್ತಲ್ಲಿ, ಅದಕ್ಕೆ ಹೋಗ್ತಾ ಇದ್ದೇನೆ. ದಿಯಾ ಹಲೋ. ನನ್ನ ಅಮ್ಮ ಇದ್ದಾರೆ ಇವತ್ತು ತೋಟದಲ್ಲಿ, ಸ್ಪೆಷಲ್ ಗೆಸ್ಟ್. ಅಮ್ಮನನ್ನು ನೋಡ್ತೀರಾ? ವಿನೋದ ಪೂಜಾರಿ ಹಲೋ. ನನ್ನ ಅಮ್ಮ ಇದ್ದಾರೆ ನೋಡಿ, ವಸಂತಿ ಅಕ್ಕ ಕಾಣ್ತಾರಾ? ಅಮ್ಮ ಹಾಯ್ ಮನಪುಳಲ್ತೆ. ಅವರಿಗೆ ಕೂಡ ತೋಟಕ್ಕೆ ಬರೋದಂದ್ರೆ ಇಷ್ಟ, ಅದಕ್ಕೆ ಬಂದಿದ್ದಾರೆ ಇವತ್ತು ನನ್ನ ಜೊತೆಗೆ. ನನ್ನ ಹಸ್ಬೆಂಡ್ ಕೂಡ ಇದ್ದಾರೆ. ಹಾಯ್ ಅನುಷರುಲ್ಲ ಇರಂಚಲ್ಲರ ಜಯ ಅಶೋಕ್. ಹಾಯ್ ಸಿಸ್ ಬಾಲೆಗೆ ಒಂಚೂರು ಜ್ವರ ಅಂಚಾದು ಇಲ್ಲಾಡುಲ್ಲ ಮಾಮಿ ತಗೊಂಡು ಜ್ವರ ಬೈದನು, ಜ್ವರ ಅಲ್ಲ ತೆಮ್ಮಲ್ಲ. ಸೊ ಹಲೋ ಅಶ್ವಿನಿ, ಜಯ ಅಶೋಕ್ ಹುಷಾರಿಲ್ಲ. ಓಕೆ, ಎಂಕದ ಮಾತು ಹುಷಾರಿಲ್ಲ ಅಂಡ ಬಾಲೆಗೆ ಒಂಚೂರು ಜ್ವರ ಉಂಡು. ಅವೇ ಒಂಚೂರು ಬೇಜಾರದಿರ್ತದೆ. ಅಂಚೆ ನೀವು ವ್ಲಾಗ್ಲ ಲೇಟ್ ಬಿಡ್ನ ಟೈಮಿಗೆ ಕರೆಕ್ಟ್ ಆದ್ರಲ್ಲ ವ್ಲಾಗ್ಲ ಎಡಿಟ್ ಮಾಡ್ತು ನಿಜ್ಜಿ ಅಂಚೆ ಪುರ ಆಂಡು. ಚಹಾ ಆಯಿತು, ನಿಮಗೇನಾ? ನಿಮಗೆ ಅಯ್ಯೋ ಚಹಾ ಆಯಿತು, ನಿಮ್ದಾಯ್ತಾ? ಅಮ್ಮನಿಗೆ ಹಾಯ್, ಅಮ್ಮನಿಗೆ ಹಾಯ್. ಇಲ್ಲಿಂದೆ ಇತ್ತೆ ಜೋಕ್ಲಿಗೆ ಪುರ ಜ್ವರನೇ ಅಂದಂದು ಇತ್ತದ ವೆದರ್. ಮತ್ತೆಂತ ಗೊತ್ತುಂಟ, ನನ್ನ ಮಗಳಿಗೆ ಈ ಸ್ಟಿಕ್ ಉಂಟಲ್ಲ, ಐಸ್ ಕ್ರೀಮ್ ಸ್ಟಿಕ್, ಅದಂದರೆ ತುಂಬ ಇಷ್ಟ. ನಾವೇನಾದ್ರು ತಿಂತಾ ಇದ್ದರೆ ಅದು ಬೇಕೇ ಅವಳಿಗೆ, ಕೈಯಲ್ಲಿ ಗಟ್ಟಿ ಹಿಡ್ಕೊಳ್ತಾಳೆ. ಸೊ ಸ್ವಲ್ಪ ಟೇಸ್ಟ್ ನೋಡಿಸಿದ್ದು. ಮತ್ತು ಮಕ್ಕಳಿಗೆಲ್ಲ ಅಭ್ಯಾಸ ಮಾಡಬೇಕು, ಅದು ಆಗಲಿಲ್ಲ ಇದು ಆಗಲಿಲ್ಲ ಅಂತೆಲ್ಲ ಇರಬಾರ್ದಲ್ಲ. ಸೊ ಹಾಗಾಗಿ ಕೊಟ್ಟದ್ದು. ಅದು ಮೋಸ್ಟ್ಲಿ ಆಗಲಿಲ್ಲ ಅನಿಸುತ್ತೆ ಈ ವೆದರಿಗೆ. ಈಗ ಮತ್ತೆ ಒಮ್ಮೆ ಬಿಸಿಲು ಒಮ್ಮೆ ಮಳೆ ಆ ಥರ ಬರ್ತಾ ಉಂಟಲ್ಲ, ಹಾಗಾಗಿ ಜ್ವರ ಬಂದಿರ್ಬೋದು. ಅಕ್ಷತಾ ಪಿ ಹಲೋ, ನಾನು ಹುಷಾರಿದ್ದೇನೆ. ನೀವು ಹೇಗಿದ್ದೀರಾ? ಲಚ್ಚು ಅದೇ ಮನೇಲಿದ್ದಾಳೆ, ಜ್ವರ ಸ್ವಲ್ಪ ಕಿರಿಕಿರಿ ಮಾಡ್ತಿದ್ದಾಳೆ. ಜ್ವರ ಅಲ್ವಾ, ನಮಗೆ ಜ್ವರ ಕೆಮ್ಮೆಲ್ಲ ಬಂದರೆ ಇದು ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂಥದ್ರಲ್ಲಿ ಮಕ್ಕಳಿಗೆಲ್ಲ ಬಂದರೆ ಹೇಗಾಗಬೇಡ. ಸೊ ಹಾಗಾಗಿ ಲೈವ್ ಬನ್ನಾಗ ಬನ್ನಿ. ಅವೇ ಹೆಂಗಿನಿ ಇತ್ತೆ ಟೈಮ್ ತಿಕ್ಕೊಂಡು ರಪ್ಪ ಬತ್ತೆ ಇನಿ ಅಮ್ಮಲ ಒಳ್ಳೆರತ್ತ ಅಂಚಾದು ಜಸ್ಟ್ ಅವ್ರು ಲೈವ್ಗೆ ಬರ್ಕಂಡು ಬತ್ತೆ. ಬಜ್ಜೆ ಮಸ್ತ್ ಉಂಟೆ ಬತ್ತೆ. ಒಂದು ನಿಮಿಷ ಗೈಸ್, ಫುಲ್ ಹಿಡಿಲಿಕ್ಕೆ ಉಂಟಂತೆ. ಒಂದು 10 ಸೆಕೆಂಡ್ ಹೋಲ್ಡ್ ಮಾಡಬೇಕಾ, ಮತ್ತು ವಾಪಸ್ ಬರ್ತೇನೆ. ಓಕೆನಾ? ವೆಯ್ಟ್. ಫುಲ್ ಹಿಡಿಲಿಕ್ಕೆ ಉಂಟು ನೋಡಿ, ಅಲ್ಲಿ ಕಟ್ಟುತ್ತಿದ್ದಾರೆ. ಹುಲ್ಲಿನ ಕಟ್ಟ ರೆಡಿ ಆಯಿತು. ಸೊ ಅದನ್ನು ಹಿಡಿಬೇಕು. ನಾನು ಸೂಪರ್ ಪ್ರತಿಕುಲಾಲ್. ಮತ್ತು ವಿಶೇಷ ಹೇಳಬೇಕು ಅಕ್ಷತಾ ಅವರೇ, ಲೈವನ್ನು ಹೋಲ್ಡ್ ಮಾಡಬೇಕಷ್ಟೇ. ಮನೆಗೆ ಹೋಗುವವರೆಗೆ ಲೈವ್ ಮಾಡ್ತೇನೆ ಇವತ್ತು. ನೋಡು, ನನಗೆ ಆಗಲೇ ಬರ್ಬೋದಿತ್ತು, ನನಗೆ ನೆನಪೇ ಇಲ್ಲ ಅಂತ ಲೈವ್ಗೆ ಬರಲಿಕ್ಕೆ. ನನ್ನ ಗಂಡ ನಗಾಡ್ತಿದ್ದಾರೆ. ಇವತ್ತು ತನ್ನ ತಾಯಿ ಮತ್ತು ತಮ್ಮ ಬಂದಿದ್ದಾರೆ. ನನ್ನ ಅಮ್ಮ ಮತ್ತು ನನ್ನ ತಮ್ಮ ಬಂದಿದ್ದಾರೆ. ಲಚ್ಚನ ನೋಡಲಿಕ್ಕೆ ಬಂದದ್ದು ನನ್ನ ಅಮ್ಮ ಮತ್ತು ಲಚ್ಚನ ನೋಡಲಿಕ್ಕೆ ನನ್ನ ಅಮ್ಮ ಮತ್ತು ತಮ್ಮ ಬಂದಿದ್ದಾರೆ ಇವತ್ತು ಮನೆಗೆ. ಮಳೆ ಉಂಟು ನೋಡಿ, ಪನಿ ಬರ್ತಾ ಉಂಟು. ಮಳೆ ಉಂಟು. ಹಾಯ್ ಫ್ಲವರ್. ಒಂದು ನಿಮಿಷ ಆಯ್ತಾ, ಜಸ್ಟ್ ಒಂದು 10 ಸೆಕೆಂಡ್ ಹೋಲ್ಡ್ ಮಾಡ್ತೇನೆ. ಯಾಕಂತ ಹೇಳಿದರೆ ಹುಲ್ಲು ಹಿಡಿಲಿಕ್ಕುಂಟು ನೋಡಿ, ಹುಲ್ಲು ಹಿಡಿಲಿಕ್ಕುಂಟು. ಜಸ್ಟ್ 10 ಸೆಕೆಂಡ್, ಜಸ್ಟ್ ವೇಟ್. ಕತ್ತಿ ಬರ್ತುಂದರಡ ಅಬ್ಬಾ ಆಯ್ತು, ಬಂದ್ವಿ. ಕತ್ತಿ ಬತ್ತೋಣಾರ ಕತ್ತಿ ಬತ್ತೊಂಡಾರಾ? ಎಸ್, ವಾಪಸ್ ಮನೆಗೆ ಹೋಗ್ತಿದ್ದೇವೆ. ಬ್ಯಾಕ್ ಟು ಹೋಮ್. ಮಳೆ ಉಂಟು ನಮ್ಮ ಕಡೆ. ಮಳೆ ನಿಮ್ಮ ಕಡೆ ಇಲ್ವಾ? ಮಳೆ ಬರ್ತಾ ಉಂಟು, ಪನಿ ಬರ್ತಾ ಉಂಟು ಅಂತ, ಅಂದರೆ ಹನಿ ಮಳೆ ಬರ್ತಾ ಉಂಟು ಈಗ ಸದ್ಯಕ್ಕೆ. ಮತ್ತು ಮೋಡ ಉಂಟು ಅಲ್ವಾ ಸಿಸ್? ಹೌದು, ಮೋಡ ಉಂಟು ನೋಡಿ. ಅಬ್ಬ ಈಗ ಬೀಳಿಕ್ಕಿದ್ದೆ. ಮೋಡ ಉಂಟು. ಒಂದು ನಿಮಿಷ ಆಯಿತಾ, ನಾನು ಮಾತಾಡ್ತೇನೆ, ನಿಮ್ಮ ಕಮೆಂಟ್ ನೋಡ್ತೇನೆ. ಇಲ್ಲಿ ಜಾರಿ ಬೀಳ್ಬೋದು, ಇಲ್ಲೆಲ್ಲ ದೊಡ್ಡ ದೊಡ್ಡ ಗುಂಡಿ ಮಾಡಿದ್ದಾರೆ. ನಿಮಗೊಂದು ಪ್ಲೇಸ್ ತೋರಿಸ್ಲಿಕ್ಕೆ ಉಂಟು ಇಲ್ಲಿ.
ನಾನು ಲಾಸ್ಟ್ ಟೈಮೆಲ್ಲ ನಿಮಗೆ ಲೈವ್ಗೆ ಬಂದಾಗ ತೋರಿಸ್ತಿದ್ದೆ ಎಂತ ಗೊತ್ತಾ, ತೋಟ ಎಲ್ಲ ಎಂತ ಕಟ್ ಮಾಡಿಟ್ಟಿದ್ದಾರೆ ತೋಟ ಇಡಲಿಕ್ಕೆ ಅಂತ. ಅಂದರೆ ಅಡಿಕೆ ಮರ, ಅದಕ್ಕೆ ಗಿಡ ನೆಡಲಿಕ್ಕೆ ಉಂಟಂತ ಹೇಳಿದೆ ಅಲ್ವಾ. ಜಸ್ಟ್ ನೋಡಿ, ಆ ಗುಡ್ಡೆಯಲ್ಲಿ ಅಡಿಕೆ ಗಿಡ ನೆಟ್ಟಿದ್ದಾರೆ ಹೊಸದಾಗಿ. ಮೊನ್ನೆ ನನಗೆ ವ್ಲಾಗ್ ಎಲ್ಲ ಮಾಡಲಿಕ್ಕೆ ಮರ್ತೋಯ್ತು. ಇವತ್ತಿನ ವ್ಲಾಗ್ ನಾಡಿದ್ರಲ್ಲಿ ಬರ್ಬೋದು. ಸೊ ಅದರಲ್ಲಿ ಉಂಟು ನೋಡಿ, ಹೊಸದಾಗಿ ಗಿಡ ನೆಟ್ಟಿದ್ದಾರೆ, ಅಡಿಕೆ ಮತ್ತು ತೆಂಗು. ನೋಡಿದ್ರಾ, ಈ ಕಡೆ ಆಗಲಿಲ್ಲ, ಇದು ಸಹ ನಮ್ಮದೇ, ಇದು ಇನ್ನೂ ಆಗಬೇಕಷ್ಟೇ. ಈ ಕಡೆ ತೋಟ, ಇದು ಮೊದಲಿನ ತೋಟ. ಕಮೆಂಟ್ ನೋಡ್ತಾ ಹೋಗ್ತೇನೆ. ಹಾಯ್ ಕಾರ್ತಿಕ್, ವೈಫ್ಸ್ ವಿಸ್ಟಾ ಅಫಿಷಿಯಲ್, ಹಲೋ. ಶರ್ಮಿಳಾ ಮೊಯ್ಲಿ ಕುಡುಪು, ಹಲೋ. ವಸಂತಿ ಅಕ್ಕ, ಹಾಂ ವಸಂತಿ ಅಕ್ಕ ದುಂಪು ದಾಂಡು ಯಾನ್ ಪಿರ ಉಡುಲ್ಲ ಇಟ್ಲಿಗೆ ತೋಟ ತೋಪಾರಬಹುದು. ನೀವು ಮಾತಾಡೋ ಸ್ಟೈಲ್ ಸೂಪರ್. ಹೌದಾ, ಥ್ಯಾಂಕ್ ಯು. ಎಲ್ಲೇ ಶಾಲೆಗೆ ರಜೆ ತಿಕ್ಕುವ, ಶಾಲೆಗೆ ರಜೆ ತಿಕ್ಕು ಅಂದರೆ ಡಿಸ್ಬೇಕು ನೋಡತ್ತಿ. ಮತ್ತೆಂತ, ವೆರಿ ನೈಸ್, ಥ್ಯಾಂಕ್ ಯು. ಇಲ್ಲೆಲ್ಲ ಇದ್ದಾರೆ. ಈಗ ನಾನು ಲೈವ್ ಆಫ್ ಮಾಡ್ತೇನೆ ಆಯಿತಾ. ಎಷ್ಟೊತ್ತಾಯಿತು? 6 ನಿಮಿಷ ಆಯಿತಾ. 10 ನಿಮಿಷ ಭರ್ತಿ ಆಗಲಿ ಅಂತ ನಾನು ಸಹ ನೋಡೋದು. ಈಗ ಅಮ್ಮನವ್ರು ಹೊರಡ್ತಾರೆ. ಅಮ್ಮ ಅದೇ ಲಚ್ಚಿಗೆ ಸ್ವಲ್ಪ ಜ್ವರ ಮತ್ತು ಕೆಮ್ಮಿತ್ತಲ್ವಾ, ಸೊ ಹಾಗಾಗಿ ನೋಡಲಿಕ್ಕೆ ಅಂತ ಬಂದರು. ನಿನ್ನೆ ಹೇಳಿದ್ದು ನಾನು ನೈಟ್, ನಿನ್ನೆ ಬೆಳಿಗ್ಗೆಯಿಂದಲೇ ಇತ್ತು. ಸೊ ಅಮ್ಮನಿಗೆ ನೈಟ್ ಹೇಳಿದೆ, ಅವರಿಗೆ ಇವತ್ತು ಬರಲೇಬೇಕು ಅಂತ ಹೇಳಿ ಬಂದಿದ್ದಾರೆ. ಪಾಪ ಕೆಲಸ ಇತ್ತಂತೆ, ಆದರೂ ಕೂಡ ಬಂದಿದ್ದಾರೆ. ಲಚ್ಚ ಆಟ ಆಡ್ತಾ ಇದ್ದಾಳೆ, ಅತ್ತೆ ಜೊತೆ ಆಟ ಆಡ್ತಿದ್ದಾಳೆ, ಮಾವ ಸಹ ಇದ್ದಾರೆ. ಸೊ ನೋಡ, ಲೈವ್ ಆಫ್ ಮಾಡ್ತೇನೆ ಅಂತ ಇಲ್ಲ, ನೋಡ ಕಂಟಿನ್ಯೂ ಮಾಡ್ತೇನೆ. ಅತ್ತೆ ಅಂತ ತೋರಿಸ್ತೇನೆ ನಿಮಗೆ. ಮತ್ತು ಸೂಪರ್ ಎಕ್ಸಾಮಿ ಎಲ್ಲೇ ರಜೆ ತಿಕ್ಕಾಡು. ಓ ದೇವರೇ, ಎಕ್ಸಾಮು ರಜೆ ತಿಕ್ಕಾಡು ಬಂದರೆ ಅಲ್ಲಿ ಎಕ್ಸಾಮ್ ಬರೆದು ಅದು ಪೂಪುಳು ಚಾಂಡೆ ಚಾ ಪೂರ ಆತಂಡೆ ಕಡೆ ನನ್ನ ಕಷಾಯ ಇಂಕ್ಲಲ್ಲಿ ಪೆಂಚೋಗುತ್ತಂಡೆ ಬೈಯಾಗ 3 ಗಂಟೆ 4 ಗಂಟೆದಲ್ಲ ಈ ಚಾ 5 ಬುಕ್ಕ 6 ಗಂಟೆಗೆ 5 ಗಂಟೆದ 6 ಗಂಟೆದಲ್ಲೇ ಕಷಾಯ ಡೈಲಿ ಇಪ್ಪುಂಡು. ಲಚ್ಚದಾದ ಮಲ್ಪಲು ಲಚ್ಚು ಗೊಬ್ಬೊಂದುಲ್ಲ ಸದ್ಯಾಗ ಎಂತ ಒಪ್ಪಲ್ಲ ಲಚ್ಚು ಎಂಕ ನಾಯಿಲೊಲ್ಲೆ ಮಂಜೆ ನೋಡಿ ತೋರಿಸ್ತೇನೆ. ಅದು ಲಚ್ಚು ಲಚ್ಚಿನ ಕೊಡಿಗೆ ಲಚ್ಚು 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 ಮೂತುಲೆ 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 ಅಲ್ಲಪ್ಪ ಲಚ್ಚು ಆತ ಅತ್ತ ಹಾಯ್ ಲಚ್ಚು. ಕನ್ನಡ ಬರುತ್ತೆ ಹೇಳಿ ಮಲ್ಲಿಕಾರ್ಜುನ್ ಅವರೇ. ಇವರಿಗೆ ಬಚ್ಚಿತ್ತಂತೆ. ಲಚ್ಚು ಕನ್ನಡ ಬರುತ್ತೆ. ಹಲೋ ದೀಪ್ತಿ ಸುರೇಶ್ ಬುರ್ದು ಹಲೋ ಆತ ಮಗೆ ಇನ್ನೇ ಮೂತುಲೆ ನಿಮ್ಮೂತುಲೆ ಮೂತು ಮೂಲು 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 ನಿಮ್ಮೂಲು ನೀವೋಡ. ಎಸ್ ಗೈಸ್ 10 ಮಿನಿಟ್ಸ್ ಆಲ್ಮೋಸ್ಟ್ ಆಗ್ತಾ ಬಂತು. ಸೊ ಇನ್ನೊಂದ್ಸಲ ಲೈವ್ಗೆ ಬರ್ತೇನೆ. ಲೈವ್ಗೆ ಬರೋದಕ್ಕಿಂತ ಮುಂಚೆ ಹೇಳಿಯೇ ಬರ್ತೇನೆ ಆಯಿತಾ. ಅದು ಟೈಮ್ ಸಿಗೋದಿಲ್ಲ, ಟೈಮ್ ಸಿಕ್ಕಾಗ ಅಪ್ಪ ಬಂದುಬಿಡ್ತೇನೆ. ಸೊ ನೋಡ ಬ್ಲಾಗ್ ಇವತ್ತಿದ್ದು ಹಾಕಿದ್ದೇನೆ, ಎಲ್ಲರೂ ಕೂಡ ನೋಡಿ. ಇನ್ನೂ ಕೂಡ ನೋಡಿಲ್ಲ ನೀವು, ನನಗೆ ಗೊತ್ತುಂಟು. ಸೊ ನೋಡಿ, ಬಾಯ್, ನಾಳೆ ಸಿಗುವ ಆಯಿತಾ.